ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿ ವಾರದಂತೆ ಈ ವಾರ ಕೂಡ ನಾನೊಬ್ಬ ಸ್ಪೆಷಲ್ ಪುಟಾಣಿಯೊಂದಿಗೆ ಬಂದಿದ್ದೇನೆ. ನೋಡ್ಲಿಕ್ಕಂತೂ ಸಖತ್ ಕ್ಯೂಟ್ ಇದ್ದಾನೆ. ಬನ್ನಿ ಅವನ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ಪ್ರಹ್ಲಾದ. ಪ್ರಹ್ಲಾದ. ಪ್ರಹ್ಲಾದ ಅಂತ ಯಾರು ಹೆಸರು ಇಟ್ಟರು? ಹಿರಣ್ಯಕಶಿಪುನ ಮಗ ಅವನು. ಇದು ಅವನ ಹೆಸರು ನಿಂಗೆ ಇಟ್ಟದ? ಭಕ್ತ. ಹೌದು, ಅವನ ಹೆಸರನ್ನೇ ನಿಂಗೆ ಇಟ್ಟದ? ಓಕೆ. ಕತೆ ಗೊತ್ತುಂಟಾ? ಹೇಳಿದಾರಮ್ಮ? ಹೇಳ್ತೀಯಾ? ಹೇಳು. ಒಂದು ದಿನ ವೈಕುಂಠಗೆ ಋಷಿಗಳು ಬಂದಿದ್ರು. ಅವಾಗ ಇದು ಜಯವಿಜಯರು ಇದ್ರು. ಅವರು ಯಾರವರು ಜಯ ವಿಜಯರು? ಜಯ ವಿಜಯರು ಅಂದ್ರೆ ಅವರು ದ್ವಾರಪಾಲಕರ? ಓಕೆ. ಹಾ. ಅವರು ಯಾರು ಗುರುಗಳು ಬರುವಾಗ ಅವರು ಬಿಡ್ಲಿಲ್ಲ. ನೀವು ಯಾರು ಅಂತ ಕೇಳಿದ್ರು. ಅವಾಗ ಇದು ನಾವು ಋಷಿಗಳು, ನಮಗೆ ವಿಷ್ಣು ದೇವರ ಹತ್ರ ಸ್ವಲ್ಪ ಹೋಗಬೇಕು, ಇಲ್ಲ ಅಂತ ಅವರು ಹೇಳಿದ್ರು. ಅವಾಗ ಇದು ಅವರು ಒಂದು ಶಾಪ ಹಾಕಿ ಬಿಟ್ರು. ಯಾರು? ಋಷಿ. ಅವರು ನೀವು 3 ದಿವಸ ಇದು ರಕ್ಕಸಾರ ಆಗಿರ್ಬೇಕಂತ. ಓಕೆ, 3 ದಿವಸ. ಅವಾಗ ಇದು ಅದು ದ್ವಾರ ಓಪನ್ ಆಯಿತು. ಅವಾಗ ಅವರು ಕ್ಷಮಿಸು ಅಂತ ಹೇಳಿದರು ಗುರುಗಳಿಗೆ. ನೀವು 3 ವರ್ಷ ನಮ್ಮೊಟ್ಟಿಗೆ ಒಳ್ಳೆದಾರ ಇರ್ತೀರಾ, ಇಲ್ಲ 3 ವರ್ಷ ರಕ್ಕಸಾರ ಆಗಿರ್ತೀರಾ ಅಂತ. ಅವಾಗ ಅವರು ಹೇಳಿದರು, ನಾವು 3 ವರ್ಷ ಮಾತ್ರ ನಾವು ರಕ್ಕಸಾರ ಆಗಿ ಇರ್ತೀವಿ ಅಂತ. ಮತ್ತೆ ಇದು ಮತ್ತೆ ಜಯವಿಜಯರು ರಕ್ಕಸಾಗಿ ಹುಟ್ಟಿದ್ರು. ಜಯವಿಜಯರು ರಕ್ಕಸಾಗಿ ಹೇಗೆ ಅವರು ಒಂದು ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಇದು ಭೂಮಿಯನ್ನು ಇದು ತಕೊಂಡು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋದ್ರು. ಅವಾಗ ಇದು ವರ ರೂಪ ಅಂದ್ರೆ ಇದು ವಿಷ್ಣು ದೇವರು ವರ ರೂಪ ಮಾಡಿ ಅವನನ್ನು ಕೊಂದು ಇದು ಅವರನ್ನು ತಗೊಂಡ್ಬಂದರು. ಮತ್ತೆ ಆ ಹಿರಣ್ಯಕಶಿಪಿಗೆ ತುಂಬಾ ಜೋರಾಗಿ ಬಿಟ್ಟ, ಯಾಕಂದ್ರೆ ಅವನ ಅಣ್ಣ ಸತ್ತೋದಲ್ಲ, ಅದಕ್ಕೆ ಅವನಿಗೆ ಬೇಜಾರಾಯ್ತಲ್ಲ, ಅದಕ್ಕೆ ಅವನು ತುಂಬಾ ಜೋರಾದ. ಅವಾಗ ಅವನು ಬಂದು ತುಂಬಾ ತಪಸ್ಸೆ ಮಾಡಿದ. ಅವನು ಎಷ್ಟು ಶಕ್ತಿಶಾಲಿಯಾಗಿ ಬಿಟ್ಟ. ಮತ್ತೆ ಅವನಿಗೆ ಒಂದು ಮಗು ಆಯ್ತು. ಅದನ ಹೆಸರು ನಿನ್ನ ಹೆಸರು ಪ್ರಹ್ಲಾದ. ಅವನು ತುಂಬಾ ವಿಷ್ಣು ದೇವರದ ಭಕ್ತ. ಅದು ಮೊದಲು ಹುಟ್ಟುವಾಗ ಒಂದು ನಾರದ ಹೇಳಿದ್ರು, ಏನು ಓಂ ನಮೋ ನಾರಾಯಣಾಯ ಅಂತ ಹೇಳಲಿಕ್ಕೆ ಅಂತ. ಅದಕ್ಕೆ ಅವನು ಒಂದು ದಿನ ಅಪ್ಪ ಕರೆದ್ರು. ಅವಾಗ ಅಪ್ಪನನ್ನು ಕರೆದುವಾಗ, ನಾನು ನಿಮಗೆ ಒಂದು ಹೇಳಿಕೊಡ್ತೇನೆ ಅಂತ ಹೇಳಿದ್ರು. ಓಂ ನಮೋ ರಾವಣಾಯ ಅಂತ ಹೇಳಲಿಕ್ಕೆ ಹೇಳಿದ್ರು. ಅವನು ಕೂಡ ಏನು ಹೇಳಿದ, ಓಂ ನಮೋ ನಾರಾಯಣಾಯ ಅಂತ. ಅವಾಗ ಅಪ್ಪನಿಗೆ ತುಂಬಾ ಸಿಟ್ಟು ಬಂತು. ಅವನಿಗೆ ಇದು ಆಶ್ರಮಕ್ಕೆ ಕಳಿಸಿಬಿಟ್ರು. ಋಷಿಗಳು ಹೇಳಿದ್ರು, ಏನು ನೀನು ಹೇಳು ಓಂ ನಮೋ ಹಿರಣ್ಯಕಶಿಪಾಯ ನಮಃ ಅಂತ. ಅವಾಗ ಅವರು ಹೇಳಿದ್ರು. ಅವಾಗ ಅವನು ಹೇಳಿದ ಪ್ರಹ್ಲಾದ ಓಂ ನಮೋ ನಾರಾಯಣಾಯ. ಅವಾಗ ಗುರುಗಳಿಗೆ ಆಶ್ಚರ್ಯ ಆಯಿತು, ಇವರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಮತ್ತೆ ಆ ಥರ ಹೇಳಬಾರ್ದು. ಓಂ ಅವರು ನಮ್ಮ ದೇವರು, ಶಕ್ತಿಶಾಲಿ ಅಂತ ಹೇಳಿದ್ರು. ಅವಾಗ ಅವರು ಮಾಡಿದ್ರು.
ಇನ್ನೊಂದು ಸರ್ತಿ ಹೇಳಿದ್ರು ಓಂ ನಮೋ ಹಿರಣ್ಯಕಶಪಾಯ ನಮಃ. ಅವಾಗ ಅವರು ಹೇಳಿದ ಓಂ ನಮೋ ನಾರಾಯಣಾಯ. ಅವಾಗ ಅವನಿಗೆ ಅವರು ಕರ್ಕೊಂಡು ಹೋದರು ಅವರ ಇದು ಅರಮನೆಗೆ. ಮತ್ತೆ ಅವನಿಗೆ ಹೇಳಕ್ಕೆ ಹೇಳಿದ್ರು, ಅವನು ಹೇಳಲಿಲ್ಲ. ಗುರುಗಳು ಹೋಗಿದ್ರು, ಎಂತ ಹೇಳಿದ್ರು ಅಂತ ಹೇಳಿದ್ರು. ಯಾರು ಹಿರಣ್ಯಕಶಿಪು ಹೇಳುವಂತ ಕೇಳಿದ್ರು. ಅವಾಗ ಅವನ ಹೇಳುವಂತ ಹೇಳುವಾಗ ಅವನು ಓಂ ನಮೋ ನಾರಾಯಣಾಯ ಅಂತ ಹೇಳಿದ. ಅದಕ್ಕೆ ಅವನಿಗೆ ತುಂಬ ಸಿಟ್ಟು ಬಂತು. ಅವನು ಮೊದಲು ಬಾವಿಗೆ ಹಾಕಿ ಬಿಟ್ಟ. ಅವಾಗ ಕೂಡ ವಿಷ್ಣುದೇವರು ಕಾಪಾಡಿದರು. ಮತ್ತೆ ಇದು ಬೆಟ್ಟದಿಂದ ಕೆಳಗೆ ಹಾಕಿಟ್ರು. ಆದರೂ ಕೂಡ ವಿಷ್ಣುದೇವರು ಮಾಡಿದ್ರು. ಆನೆಗೆ ತೊಳಿಲಿಕ್ಕೆ ಹೇಳಿದರು. ಆದರೂ ಕೂಡ ವಿಷ್ಣುದೇವರು ಹೇಳಿದ್ರು. ಮತ್ತೆ ದೊಡ್ಡ ಸಮುದ್ರಕ್ಕೆ ಹಾಕಿದರು. ಆದರೂ ಕೂಡ ದೇವರು ಮಾಡಿದರು. ಆದರೆ ಹಿರಣ್ಯಕಶಿಪಿಗೆ ತುಂಬ ಕೋಪ ಬಂತು. ಅವನು ವೈಕುಂಠಗೆ ಹೋದ. ಮತ್ತೆ ಎಲ್ಲಿದ್ದಾನೆ ಅವನು ಅಂತ ಹೇಳಿದ. ಯಾರು? ಹಿರಣ್ಯಕಶಿಪು. ಯಾರನ್ನು ಕೇಳಿದ ಅವನು? ವಿಷ್ಣುವನ್ನ? ಓಕೆ. ಅವನು ಈ ತರ ಬಬ್ಬೆ ಹಾಕಿ ಕೇಳಿದ, ಎಲ್ಲಿದ್ದಾನೆ ಎಲ್ಲಿದ್ದಾನೆ ವಿಷ್ಣು ಅಂತ. ಅಲ್ಲಿ ಕಾಳಿಂಗ ಮಾತ್ರ ಇದ್ದ, ಆದರೆ ಅಲ್ಲಿ ಇರ್ಲಿಲ್ಲ ಯಾರು, ವಿಷ್ಣು ಇರ್ಲಿಲ್ಲ. ಮತ್ತೆ ಪುನಃ ಅವನು ಅರಮನೆಗೆ ಬಂದ. ಮತ್ತೆ ಅವನ ಮಗುವ ಹತ್ರ ಹೇಳಿದ್ದ, ಎಲ್ಲಿದ್ದಾನೆ ಆ ವಿಷ್ಣು ಅಂತ. ಆ ಕಂಬದಲ್ಲಿದ್ದಾನೆ. ಆ ಕಂಬದಲ್ಲ, ಮತ್ತೆ ಎಲ್ಲಿದ್ದಾನೆ? ಮತ್ತೆ ನನ್ನ ಒಳಗಿದ್ದಾನೆ, ಮತ್ತೆ ನಿಮ್ಮ ಒಳಗಿದ್ದಾನೆ, ಮತ್ತೆ ಒಂದು ಕಂಬ, ಆ ಕಂಬದಲ್ಲಿದ್ದಾನೆ. ಅವಾಗ ಅವರ ಗದೆ ತಕೊಂಡು ಹೊಡೆದ. ಅವಾಗ ಅದು ನರಸಿಂಹದೇವರು ಬಂದರು. ಅವಾಗ ಅವರು ಇದು ತುಂಬ ಜೋರಾಗಿದ್ದರು. ಅವರು ಬಂದು ಅವನನ್ನು ತಗೊಂಡು ಈ ಥರ ಅವನನ್ನು ಸಾಯಿಸಿ ಬಿಟ್ಟರು. ಮತ್ತೆ ಇದು ಪ್ರಹ್ಲಾದ ಆ ರಾಜ್ಯಗೆ ಇದು ಅರಸಾಗಿ ಬಿಟ್ಟ. ಆ ಥರ. ಹಾಗೆ. ಸರಿ, ಆ ಪ್ರಹ್ಲಾದ ವಿಷ್ಣು ಭಕ್ತ, ಈ ಪ್ರಹ್ಲಾದ ಯಾರ ಭಕ್ತ? ನಾನು ಜಾಸ್ತಿ ವಿಷ್ಣು ಭಕ್ತನೇ. ನೀನು ಸಹ ವಿಷ್ಣು ಭಕ್ತವೆಯಾ? ಸರಿ, ಎಲ್ಲಿಂದ ಬಂದಿ ಈಗ? ಎಲ್ಲಿಂದ ಬಂದದ್ದು? ತೊಟ್ಟಮ್ಮಿಂದ ಬಂದ್ಯಾ? ಯಾರು ಕರ್ಕೊಂಡ್ಬಂದ್ರು? ಅಪ್ಪ. ಅಮ್ಮ ಕರ್ಕೊಂಡ್ಬರ್ಲಿಲ್ವಾ? ಅಮ್ಮ ರೆಡಿ ಮಾಡಿದ್ದು. ಓಕೆ, ಅಮ್ಮ ರೆಡಿ ಮಾಡಿದ್ ಮಾತ್ರ ಅಪ್ಪ ಕರ್ಕೊಂಡ್ಬಂದ್ರ? ಸರಿ, ಅಮ್ಮನ ಹೆಸರೇನು? ಅಮ್ಮನ ಹೆಸರು ದಿವ್ಯಾ. ಅಪ್ಪನದು? ಗಿರೀಶ್. ಅಮ್ಮ ಏನು ಮಾಡ್ತಾರೆ? ಅಮ್ಮ ಇದು ತಿಂಡಿ ಎಲ್ಲ ಮಾಡ್ತಾರೆ. ಮತ್ತೆ ಇದು ಸ್ಕೂಲ್ಗೆಲ್ಲ ರೆಡಿ ಮಾಡೋದು ಅಮ್ಮ. ಸರಿ, ಮತ್ತೆ ಅಪ್ಪ ನಂಗೆ ಇದು ಅವರು ನಂಗೆ ಸ್ಕೂಲಿಂದ ಬಿಡ್ಲಿಕ್ಕೆ ಹೋಗ್ತಾರೆ, ಮತ್ತೆ ಕರ್ಕೊಂಬರ್ಲಿಕ್ಕೆ. ಸರಿ, ಅಪ್ಪ ಏನು ಕೆಲ್ಸಕ್ಕೆ ಹೋಗೋದಿಲ್ವಾ? ಮೊದಲು ಹೋಗ್ತಾ ಇದ್ರು, ಇವಾಗ ಹೋಗೋದಿಲ್ಲ. ಈಗ ನಿನ್ನ ಕಾಲೇಜ್ ಸ್ಕೂಲಿಗೆ ಕರ್ಕೊಂಬರೋದೇ ಆಗ್ತದ ಅಂತ ಅವರಿಗೆ? ಅಮ್ಮ ಸಹ ಏನು ವರ್ಕಿಗೆಲ್ಲ ಏನು ಹೋಗೋದಿಲ್ಲ, ಮನೇಲೇ ಇರ್ತಾರೆ. ಸರಿ, ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಇವಾಗ 5 ಜನ. 5 ಜನ ಇದ್ದೀರಿ? ಯಾರೆಲ್ಲ 5 ಜನ? ಅಜ್ಜ, ಅಜ್ಜಿ, ಮತ್ತೆ ನಾನು, ನೀನು, ಮತ್ತೆ ನನ್ನ ಅಪ್ಪ ಮತ್ತೆ ಅಮ್ಮ. ಸರಿ, ಅಜ್ಜ ಮತ್ತೆ ಅಜ್ಜಿ ಏನು ಮಾಡ್ತಾರೆ ಮನೆಯಲ್ಲಿ? ಅಜ್ಜ ಜಪ ಮಾಡ್ತಾರೆ. ದಿನ ಇಡೀ ಜಪ ಮಾಡ್ತಾನೆ ಇರ್ತಾರಾ? ಓಕೆ. ಅಜ್ಜಿ ಮಂತ್ರ ಹೇಳ್ತಾರೆ. ಓಕೆ, ಅಜ್ಜ ಜಪ ಮಾಡ್ತಿರ್ತಾರೆ, ಅಮ್ಮ ಮಂತ್ರ ಹೇಳ್ತಾ ಇರ್ತಾರಾ? ಅಜ್ಜಿ ಮಂತ್ರ ಹೇಳ್ತಾ ಇರೋದು. ಸರಿ, ಹಾಗೆ ಅಮ್ಮ ಏನು ಮಾಡ್ತಾ ಇರ್ಬೋದು ಆಗ? ಅಮ್ಮ ಊಟ. ಅಮ್ಮನದ್ದು ಅಡುಗೆ ಕೆಲಸ. ಸರಿ, ಈಗ ಅಪ್ಪನಿಗೆ ಅಜ್ಜಿಗೆಲ್ಲ ಅಡುಗೆ ಮಾಡೋದು ಅಮ್ಮನ ಕೆಲಸ. ಸರಿ, ಅಮ್ಮ ಏನೆಲ್ಲ ಸ್ಪೆಷಲ್ ಮಾಡ್ತಾರ ಮನೇಲಿ? ಕೆಲವು ಸರ್ತಿ ನಾನು ಎಕ್ಸಾಮ್ ಪಾಸ್ ಆದರೆ ಪೂರಿ ಮಾಡ್ತಾರೆ. ಈಗ ನೀನು ಎಕ್ಸಾಮ್ ಪಾಸ್ ಆದರೆ ಮಾತ್ರ ಮನೇಲಿ ಪೂರಿ, ಇಲ್ಲಾಂದ್ರೆ ಪೂರಿ ಇಲ್ವಾ? ಅಯ್ಯೋ. ಪೂರಿ ಮಾಡ್ತಾರೆ, ಬನ್ಸ್ ಮಾಡ್ತಾರೆ. ಮತ್ತೆ ಇದು
ಕೆಲವು ಸರ್ತಿ ಗುಲಾಬ್ ಜಾಮೂನ್ ಮಾಡ್ತಾರೆ. ಅದ್ಯಾವ ಸ್ಪೆಷಲ್ ಗುಲಾಬ್ ಜಾಮೂನ್ ಎಂತದಕ್ಕೋಸ್ಕರ ಮಾಡೋದು? ನಂಗೆ ಅದು ಇಷ್ಟ, ಅದಕ್ಕೆ ನನ್ನ ಅಮ್ಮ Okay, ಮಾಡ್ತಾರೆ. ನಿಂಗೆ ಇಷ್ಟ ಅಂತೇಳಿ ಗುಲಾಬ್ ಜಾಮೂನ್. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ, ಓಕೆನಾ? ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಲ್ಲಿಗೆಲ್ಲ ಹೋಗಿದ್ದೀರಾ ತಿರ್ಗಾಡ್ಲಿಕ್ಕೆ ಹೊರಗಡೆ? ತಿರ್ಗಲಿಕ್ಕೆ ಒಟ್ಟು ಹೋಗಿದ್ದೀರಿ, ಬೀಚ್ ಹೋಗಿದ್ದೀರಿ, ಮತ್ತೆ ಎಲ್ಲ ಕಡೆ ಹೋಗ್ತೀವಿ. ಎಲ್ಲ ಕಡೆ ಹೋಗಿದ್ಯಾ? ಆದ್ರೆ ಬ್ಯಾಂಗ್ಳೂರೆಲ್ಲ ಹೋಗಿಲ್ಲ. ಅಮ್ಮ ಕರ್ಕೊಂಡು ಹೋಗ್ಲಿಲ್ವಾ? ಅಲ್ಲ, ಅಪ್ಪಲ್ಲ ನೀನು ಕರ್ಕೊಂಡು ಹೋಗ್ಲಿಲ್ಲ. ಯಾಕೆಂತೆ? ನಂಗೆ ಇವಾಗ ಸ್ಕೂಲ್ ಉಂಟು, ಅದಕ್ಕೆ ನಂಗೆ ವೆಕೇಶನ್ ಇತ್ತಲ್ಲ. ವೆಕೇಶನ್ ಇತ್ತಲ್ಲ. ಇವತ್ತು ಸ್ಕೂಲ್ ಇಲ್ಲ, ನಾಳೆ ಸ್ಕೂಲ್ ಉಂಟು. ಅಲ್ಲಲ್ಲ, ನಿಮ್ಗೆ 2 ತಿಂಗಳು ವೆಕೇಶನ್ ಇತ್ತಲ್ಲ, ಆವಾಗ ಎಲ್ಲಿ ಹೋಗಿದ್ದಿ? ಆವಾಗ ಕೂಡ ಹೋಗೇ ಅಲ್ಲ. ಹೋಗ್ಲೇ ಇಲ್ವಾ? ನಿಂಗೆ ಇಷ್ಟ ಇತ್ತಾ ಬ್ಯಾಂಗ್ಳೂರಲ್ಲಿ ಹೋಗ್ಬೇಕಂತ? ಅಪ್ಪನ ಹತ್ರ ಹೇಳಿದ್ಯಾ? ಹೇಳಿದ್ದೆ, ಅವ್ರು ಕರ್ಕೊಂಡು ಹೋಗ್ತಾರೆ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗಿಲ್ಲ. ಕರ್ಕೊಂಡು ಹೋಗ್ಲಿಲ್ವಾ? ಬೇಜಾರಾಯ್ತು ನಿಂಗೆ? ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ಯಾ ಬೇಜಾರಾಯ್ತಂತ? ನನ್ನ ಅಮ್ಮ ಹತ್ರ. ಹೌದಾ? ಅಮ್ಮ ಏನ್ ಹೇಳಿದ್ರ ಆಗ? ಅಮ್ಮ ಹೇಳಿದ್ರು ಚಿಕ್ಕಮಂಗ್ಳೂರು ಹೋಗುವ ಅಂತ, ಆದ್ರೆ ಅಪ್ಪ ಕರ್ಕೊಂಡು ಹೋಗಿಲ್ಲ. ಅಪ್ಪ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಅವರು ನಂಗೆ ಕರ್ಕೊಂಡು ಹೋಗುದಿಲ್ಲ. ಕೆಲಸ ಅವರು ನಂಗೆ ಎಲ್ಲ ತೆಗೆದು ಕೊಡ್ತಾರೆ ಮಾತ್ರ, ಕರ್ಕೊಂಡು ಹೋಗುದಿಲ್ವಾ? ಕರ್ಕೊಂಡು ಹೋಗ್ತಾರೆ, ಎಲ್ಲ ಕೊಡ್ತಾರೆ. ನಂಗೆ ಒಂದು ಕಾರ್ ತಕೊಂಡ್ಬರ್ಲಿಕ್ಕೆ ಅಂತ ಹೇಳಿದ್ದೆ, ಅವಾಗ ತಕೊಂಡ್ ಬಂದ್ರಾ? ಎಂತ ಮಾಡ್ತೀಯ ಕಾರಲ್ಲಿ? ಅದು ಆಟ ಆಡ್ತೀನಿ. ಆಟ ಆಡ್ತೀಯಾ? ಅಪ್ಪ ಬರ್ತಾರೆ ನಿನ್ ಜೊತೆ ಆಟ ಆಡ್ಲಿಕ್ಕೆ? ಇಲ್ವಾ? ನೀವು ಒಬ್ಬನ ಆಟ ಆಡುದಾ? ಒಬ್ಬನ ಆಟ ಆಡುದು, ರಿಮೋಟ್ ಕಂಟ್ರೋಲ್ ಕಾರ್. ಓಕೆ. ಮನೇಲಿ ಯಾರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಅಮ್ಮವೇ. ಅಮ್ಮ ಜಾಸ್ತಿ ನಂಗೆ ಕಾಮಿಡಿ ಮಾಡ್ತಾರೆ, ಅಪ್ಪದ್ದು ತುಂಬಾ ಜಾಸ್ತಿ ಕಾಮಿಡಿ ಮಾಡ್ತಾರೆ. ಹೌದಾ? ಅಪ್ಪ ಜಾಸ್ತಿ ಕಾಮಿಡಿ ಮಾಡ್ತಾರಲ್ಲ ಈಗ, ಆಗ ಯಾರು ಜಾಸ್ತಿ ನಗಾಡುದು ಅಪ್ಪ ಕಾಮಿಡಿ ಮಾಡಿದಾಗ? ನಾನು. ನೀನೇ ನಗಾಡುದಾ? ಜಾಸ್ತಿ ಅವರು ತುಂಬಾ ಕಾಮಿಡಿ ಮಾಡ್ತಾರೆ. ಅಪ್ಪವಾ? ಯಾವ್ದಾದ್ರು ಕಾಂಪಿಟೇಷನ್ ಕಳಿಸ್ಬೋದಿತ್ತಲ್ಲ, ಹೇಳ್ಬೇಕಿತ್ತು ಅಪ್ಪನ ಹತ್ರ. ಕಾಮಿಡಿ ಶೋ ಎಲ್ಲ ಹಾಕ್ನಲ್ಲ ಒಮ್ಮೆ ಹೋಗಿ ಅಂತ. ಅವರು ಹೋಗುದಿಲ್ಲ ಅಲ್ವಾ? ಆಗ ನಿಂಗೆ ಸಹ ಬ್ಯಾಂಗ್ಳೂರಿಗೆ ಹೋಗೋ ಅವಕಾಶ ಬರ್ತಿತ್ತಲ್ಲ, ಆದ್ರೆ ಅವರು ಹೋಗುದಿಲ್ವಾ? ನೀನ್ ಹೇಳೊಮ್ಮೆ, ಕೇಳ್ಬೋದು ಅವ್ರು ನೀನ್ ಹೇಳಿದ್ರೆ. ಹೇಳಿದ್ದೀನಿ, ಯಾರು ಕರ್ಕೊಂಡು ಹೋಗುದಿಲ್ಲ. ಇದು ರಜೆ ಆಗುವಾಗ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು ಒಂದು ದಿನ. ಇಲ್ಲ ಅಂದ್ರೆ ನನ್ನ ಅಪ್ಪ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ನನ್ನ ಅಮ್ಮಗೆ. ಅಮ್ಮ ಎಂತ ಮಾಡ್ತಾರ ಆಗ? ನಿಂಗೆ ಸಪೋರ್ಟ್ ಮಾಡ್ತಾರ? ಎಂತ ಅಪ್ಪನಿಗೆ ಹೋಗಿ ಬೈತಾರ ಅಮ್ಮ? ಬೈಯೋದಿಲ್ಲ, ಅವರೇ ಹೇಳ್ತಾರೆ ಹೋಗ್ಬೇಕು ಅಂತ. ಓಕೆ. ಹಾಗಿದ್ರೆ ನಿಂಗೆ ಈ ಸಲ ವೆಕೇಶನ್ ನೀನು ಎಲ್ಲಿಗೂ ಹೋಗ್ಲೇ ಇಲ್ಲ? ಹೋಟೆಲ್ಸ್ಗೆಲ್ಲ ಹೋಗ್ತೀರಾ? ಹೋಟೆಲ್ಸ್ಗೆಲ್ಲ ಹೋಗಿದ್ದೀನಿ. ಯಾವ್ದೆಲ್ಲ ಹೋಟೆಲ್ಗೆ ಹೋಗಿದ್ಯಾ? ವುಡ್ಲ್ಯಾಂಡ್ಸ್, ಮತ್ತೆ ಮಿತ್ರ ಸಮಾಜ, ಮತ್ತೆ ರಿಲಯನ್ಸ್. ಅಷ್ಟೇ ಹೋಗಿ. ಅಷ್ಟೇ. ಈಗ ನೀವು ಹೋಟೆಲ್ಗೆ ಹೋದಾಗ ಯಾವುದು ಫುಡ್ ಜಾಸ್ತಿ ಆರ್ಡರ್ ಮಾಡ್ತೀಯಾ? ಮಸಾಲೆ ದೋಸೆ. ಮಸಾಲೆ ದೋಸೆ. ಅಮ್ಮ ಮಾಡೋದಿಲ್ಲ ಮಸಾಲೆ ದೋಸೆ? ಮಾಡ್ತಾರೆ. ನನಗೆ ಹೋಟೆಲ್ ಮತ್ತೆ ನನ್ನ ಅಮ್ಮ ತುಂಬ ಇಷ್ಟ. ಅಮ್ಮ ಮಾಡೋದು ಸಹ ಇಷ್ಟ ಆಗ್ತದೆ, ಆದರೆ ಹೋಟೆಲದ್ದು ಒಂದು ಕೈ ಜಾಸ್ತಿ ಇಷ್ಟವಾ? ಹಾಗಿದ್ರೆ ಅಮ್ಮ ಮಸಾಲೆ ದೋಸೆ ಅಷ್ಟು ಒಳ್ಳೆ ಮಾಡೋದಿಲ್ಲ ಅಂತ ಹೇಳಿ? ಅಮ್ಮ ಕೂಡ ಜಾಸ್ತಿ ಒಳ್ಳೆ ಮಾಡ್ತಾರೆ. ಮತ್ತೆ ಅಜ್ಜಿ ಏನು ಮಾಡ್ತಾರೆ ಸ್ಪೆಷಲ್? ಅಜ್ಜಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಅಜ್ಜಿ ಸ್ಪೆಷಲ್ ಉಪ್ಪಿಟ್ಟಾ? ನಿಂಗೆ ಉಪ್ಪಿಟ್ಟು ಇಷ್ಟವಾ? ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ಹಾಗೆ ನಿಂಗೆ ಇಷ್ಟ ಇಲ್ಲ ಅಂತ ಮಾಡಿದ್ರೇನಾ? ಮನೇಲಿ ಬೇರೆ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಅಮ್ಮ? ಈಗ ಸಂಡೇ ಎಲ್ಲ ಏನು ಸ್ಪೆಷಲ್ ಇರ್ತದೆ? ಸಂಡೇ ಏನು ಮಾಡೋದಲ್ಲ, ಕೆಲವು ಸರ್ತಿ ಪೂರಿ ಮಾಡ್ತಾರೆ, ಇಲ್ಲ ಗುಲಾಬ್ ಜಾಮೂನ್ ಮಾಡ್ತಾರೆ, ಬೇರೆ ಏನಾದರೂ ಮಾಡ್ತಾರೆ. ಹೌದು. ನಿಂದೀಗ ಸ್ಕೂಲ್ ಯಾವುದು? ವಿದ್ಯೋದಯ. ವಿದ್ಯೋದಯ. ಹೇಗೆ ಹೋಗ್ತೀಯ ಸ್ಕೂಲಿಗೆ? ಬಸ್ ಬರ್ತದೆ. ಎಷ್ಟು ಗಂಟೆಗೆ ಬಸ್? 8:10ಗೆ ಬರ್ತದೆ. ನೀ ಎಷ್ಟು ಗಂಟೆಗೆ ಹೇಳ್ತೀಯಾ? ಹೇಳುದು 6 o'clock. 6 ಗಂಟೆಗೆ ಹೇಳ್ತೀಯಾ? ಏನೆಲ್ಲ ಮಾಡ್ತೀಯ 6 ಗಂಟೆಗೆ ಎದ್ದು? ಬ್ರಷ್ ಮಾಡ್ತೀನಿ. ಗೊತ್ತೇ ಇರಲಿಲ್ಲ ನನಗೆ ನೀನು ಬ್ರಷ್ ಮಾಡ್ತೀಯ ಅಂತ. ಬ್ರಷ್ ಮಾಡ್ತೀಯ, ಆಮೇಲೆ? ಮತ್ತೆ
ನಾನು ಬ್ರಷ್ ಜಾಸ್ತಿ ಮಾಡ್ತೀನಿ ಈ ಥರ ಅಂತ. ಹಾಂ ನೋಡು ಹಲ್ಲೇಗುಂಟು ಜಾಸ್ತಿ ಬ್ರಷ್ ಮಾಡಿ ಮಾಡಿ ಕ್ಲೀನ್ ಉಂಟಾ? ಹಾಂ ನೋಡು ಬಾಯಿ ಮುಚ್ಚಿದ. ಓಕೆ ಹಾಂ ಮತ್ತು ಸ್ನಾನ ಸ್ನಾನ ಮಾಡ್ತೀನಿ. ಸ್ನಾನ ನೀನೇ ಮಾಡ್ತೀಯಾ? ಹಾಂ ನಾನೇ ಮಾಡ್ತೀನಿ. ಕೆಲವು ಸರ್ತಿ ಲೇಟ್ ಆದರೆ ನನ್ನ ಅಮ್ಮ ಕೂಡ ಮಾಡಿಸ್ತಾರೆ. ಹಾಂ ಸರಿ. ಲೇಟ್ ಅಂದರೆ ನೀನು ಲೇಟ್ ಹೇಳ್ತೀಯಾ ಕೆಲವು ದಿವಸ? ಕೆಲವು ಸರ್ತಿ ಲೇಟ್ ಅಂದರೆ ತುಂಬ ಲೇಟ್ ಹೇಳ್ತೀನಿ. ತುಂಬ ಲೇಟ್ ಅಂದರೆ ಎಷ್ಟು? 7:30ಯಾ? ಹಾಂ 8 ಗಂಟೆಗೆ? 8:10ಕ್ಕೆ ಬಸ್ ಅಂತ ಹೇಳಿದಿ. ಅದಕ್ಕೆ ನನ್ನ ಅಮ್ಮ ಬೇಗ ಇದು ರೆಡಿ ಮಾಡ್ತಾರೆ. ಓಕೆ, ನೀನು 8 ಗಂಟೆಗೆ ಎದ್ದ ದಿವಸ ಸ್ನಾನ ಎಲ್ಲ ಮಾಡೋದಿಲ್ವೇನ? ಸ್ನಾನ ಎಲ್ಲ ಸ್ಪೀಡ್ ಮಾಡ್ತೀನಿ ನನಗೆ 8 ಗಂಟೆ ಆದರೆ ಅಂತ. ಮತ್ತೆ ತಿಂಡಿ ಎಲ್ಲ ಹೇಗೆ ತಿಂತಿ? ತಿಂಡಿ ಎಲ್ಲ ಅಮ್ಮ ಬೇಗ ಮಾಡಿ ಇರ್ತಾರೆ. ಹಾಂ ಸರಿ. ಅಮ್ಮ ಎಷ್ಟು ಗಂಟೆಗೆ ಹೇಳ್ತಾರೆ? ಅಮ್ಮ ಬೇಗ ಹೇಳ್ತಾರೆ ಅವರು. ಹೌದು, ನಿಮಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ಲ? ಹಾಂ ಅವರು ಬೇಗ ಹೇಳ್ತಾರೆ. ಹೌದು. ಟಿಫಿನ್ ಎಲ್ಲ ಹಾಕ್ತಾರೆ. ನಿಮಗೆ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ಬೇಕಾ? ಬಾಕ್ಸ್ ಹಾಕೊಂಡು ಓಕೆ. ಕೆಲವು ಸರ್ತಿ ದಿನ ಮಧ್ಯಾಹ್ನಕ್ಕೆ ಇದು ಕ್ಯಾಂಟೀನ್ ಹೋಗ್ತಾರೆ ಬೇರೆಯವರು. ಹಾ. ನಾನು ಹೋಗುದಿಲ್ಲ. ನಿಂಗೆ ಇಷ್ಟ ಆಗೋದಿಲ್ವಾ ಕ್ಯಾಂಟೀನಲ್ಲಿ? ಹೋ ನಂಗೆ ಇಷ್ಟ ಉಂಟು. ಅಮ್ಮ ಕರ್ಕೊಂಡು ಹೋಗಿ. ಅಮ್ಮ ಬಿಡುದಿಲ್ವಾ? ಇವಾಗ ಮೊದಲು 20 ರೂಪೀಸ್ ಇತ್ತು ಹಾಂ. ದುಡ್ಡು, ಇವಾಗ 30 ರೂಪೀಸ್. 10 ರೂಪಾಯಿ ಜಾಸ್ತಿ ಆಗಿದಲ್ಲ? ಎಂತೆಲ್ಲ ಇರ್ತದೆ ಕ್ಯಾಂಟೀನಲ್ಲಿ ಸ್ಪೆಷಲ್? ಕ್ಯಾಂಟೀನಲ್ಲಿ ನಮಗೆ ಅನ್ನ ಸಾರು ಮಾತ್ರ. ಮೊದಲು ಇದು ಕೂಡ ಇತ್ತು, ಪೂರಿ ಬನ್ಸ್ ಎಲ್ಲ. ಅದಕ್ಕೆ ಇವಾಗ ಮಾಡೋದಿಲ್ಲ. ಹಾಂ. ಅದು ಮಾಡಬೇಕಾದ್ರೆ ದೊಡ್ಡ ಮಿಲ್ಕ್ ಶೇಕ್ ಉಂಟು ಮತ್ತು ಬಾದಾಮ್ ಉಂಟು. ಹಾಂ. ಅದೆರಡೇ ಕೊಡ್ತಾರೆ. 2. ಅದಕ್ಕೆ ಇನ್ನೊಂದು 30 ರೂಪೀಸ್ ಬೇಕು. ಓ ಹಾಗೆ. ನಿಂಗೆ ಅಮ್ಮ ಜಾಸ್ತಿ ದುಡ್ಡು ಕೊಡೋದಿಲ್ಲ, ಅದಕ್ಕೆ ನೀನು ಕ್ಯಾಂಟೀನ್ ಹೋಗೋದಿಲ್ಲ. ಸರಿ, ಅಮ್ಮ ನಿಂಗೆ ಟಿಫಿನ್ ಬಾಕ್ಸ್ ಏನೆಲ್ಲ ಹಾಕಿ ಕೊಡ್ತಾರೆ ಹೆಚ್ಚಾಗಿ? ಫಸ್ಟ್ ಬ್ರೇಕಿಗೆ ದೋಸೆ ಹಾಕ್ತಾರೆ. ಹ್ಞೂ. ಸೆಕೆಂಡ್ ಬ್ರೇಕಿಗೆ ಕೆಲವು ಸರ್ತಿ ಇದು ಚಪಾತಿ ಮತ್ತು ಇದು ಹಾಕ್ತಾರೆ. ಏನು ಪಲ್ಯ? ಇದು ಅನ್ನ. ಹಾಂ, ಚಪಾತಿ ಮತ್ತೆ ಮತ್ತು ಸಾರು. ಹ್ಞೂ. ಅದು ನನಗೆ ಜಾಸ್ತಿ ಚಪಾತಿ ಇಷ್ಟ ಸಂಜೆಗೆ. ಹ್ಞೂ. ಮತ್ತು ಇನ್ನೊಂದು ಬ್ರೇಕಿಗೆ ಇದು ಏನು ಬಿಸ್ಕೆಟ್ಸ್. ಒಟ್ಟಿಗೆ ಎಷ್ಟು ಬ್ರೇಕ್? 3 ಬ್ರೇಕ್ ಉಂಟು. ಹಾಂ, ಅದರಲ್ಲಿ ಫಸ್ಟಿಗೆ 11 o'clock. ಹಾಂ ಸರಿ, ನೆಕ್ಸ್ಟ್ ಲಂಚ್ ಬ್ರೇಕ್ ತಾನೆ? ಹಾಂ. ಮತ್ತು ಲಾಸ್ಟಿಗೆ ಯಾವುದದು? ಲಾಸ್ಟಿಗೆ ಬಿಸ್ಕೆಟ್ ಹಾಕ್ತಾರೆ. ಓಕೆ. ಅದು ಎಷ್ಟು ಗಂಟೆಗೆ ಬಿಡೋದು? ಅದು 2 ಪೀರಿಯಡ್ ಆದಾದ್ಮೇಲೆ ಹೋಗೋದು. ಹೌದು. ಸರಿ. ಸ್ಕೂಲಲ್ಲಿ ನಿಂಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗ್ತದೆ? ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅದೇ ಗಂಟೆ ಇಲ್ವಾ ಅದಕ್ಕೆ? ಗಂಟೆ ಇಲ್ಲ 6 o'clockಗೆ ಬೇಗ ಆಗಿಬಿಡ್ತದೆ. ಓ ಅಷ್ಟು ಬೇಗ? 6 o'clockಗೆ ಸ್ಕೂಲ್ ಓಪನ್ ಆಗಿರ್ತದಾ? ಹಾಂ ಅಷ್ಟು ಬೇಗ? ಹಾಂ. ನೀನು ಹೋಗೋದು ಎಷ್ಟು ಗಂಟೆಗೆ? ನನಗೆ ನಾನು ಹೋಗೋದು ಬಸ್ಸಲ್ಲಿ ಹೋಗೋದಲ್ಲ, 8:10ಗೆ ಹೋಗ್ತೀನಿ. 8:15 ಆಗ್ತದೆ ಸ್ಕೂಲ್ ರೀಚ್ ಆಗುವಾಗ? ಹಾಂ. ಸರಿ, ಕ್ಲಾಸ್ ಎಷ್ಟು ಸ್ಟಾರ್ಟ್ ಆಗ್ತದೆ ಎಷ್ಟು ಗಂಟೆಗೆ? 8 o'clockಗೆ ಸ್ಟಾರ್ಟ್ ಆಗ್ತದೆ. 8 ನೀನು ಹೋಗೋದು 8:15. ಆಗ ನಿಮಗೆ ಕ್ಲಾಸ್ ಮಿಸ್ ಆಗೋದಿಲ್ವನಾ? ಇಲ್ಲ. ಅದೇ ಹೇಗೆ? ಅದು ಅವರು 8 o'clockಯಿಂದ ಇನ್ನೂ ಎಂತ ನಿಮ್ಮದು ಬ್ಯಾಚ್ ವೈಸಾ? ಹಾಂ. ಅಂದರೆ ನೀನು ಎಷ್ಟನೇ ಬ್ಯಾಚಲ್ಲಿದ್ಯಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ನನಗೆ ಲೇಟ್ ಉಂಟು. ನಿನಗೆ ಲೇಟ್? ಬೇರೆಯವರಿಗೆಲ್ಲ ಬೇಗ 6 ಗಂಟೆಯಿಂದ ಸ್ಟಾರ್ಟ್ ಆಗಿರ್ತದೆ. ಬೇರೆಯವರು ಕೂಡ ಲೇಟ್ ಬರ್ತಾರಂತ ಇದು ಇನ್ನೂ ಕೂಡ ಟೈಮ್ ಆಗ್ತದೆ. ಹಾಂ. ಈಗ ನೀನು ಹೋಗೋದು ಲೇಟ್ ಆಗ್ತದಾ? ನೀವು ಹೋಗೋದು ಲೇಟ್ ಆಗ್ತದಲ್ಲ? ಲೇಟ್ ಆಗ್ತದೆ. ಬೇರೆಯವರು ಕೂಡ ಬರೋದಿಲ್ಲ ಕೆಲವು ಸರ್ತಿ. ಹಾಂ. ಅವರು ಸ್ವಲ್ಪ ಗಂಟೆಗೆ ಬರ್ತಾರೆ. ಹಾಂ. ಎಷ್ಟು 10 ಗಂಟೆಗೆಲ್ಲ ಬರ್ತಾರಾ? ಹಾಂ. ನಿನ್ನ ಕ್ಲಾಸಲ್ಲಿ ಯಾರು ತುಂಬ ಲೇಟ್ ಬರುವವರು? ಇಶಾನ್. ಹೌದಾ? ಅವ್ರು ತುಂಬ ಲೇಟ್ ಬರ್ತಾರೆ. 2 ಪೀರಿಯಡ್ಸ್ ಮಿಸ್ ಆಗ್ತದೆ. ಅಯ್ಯಯ್ಯ, ಬೈಯುವುದಿಲ್ವಾ? ಬೈಯುವುದಿಲ್ಲ. ಮತ್ತೆ ಇವಾಗ ಅವನು ಆ ಥರ ಮಾಡೋದು ಬಿಟ್ಟಿತ. ಹೌದು, ತುಂಬ ಬೇಗ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ. ಈಗ ನೀನು ಸಹ ನೋಡಿ 8 ಗಂಟೆಗೆ ಹೇಳ್ತೀಯ, 10 ನಿಮಿಷದಲ್ಲಿ ನಿಂಗೆ ಹೊರಟಾಗಬೇಕಲ್ಲ. ಇವಾಗ ಅವರು ಚೇಂಜ್ ಮಾಡಿದ್ದಾರೆ. ಇವಾಗ ಇದು ಬೇಗ ಬಿಟ್ಟಿದ್ದಾರೆ. ಬೇಗ ಬಿಟ್ಟಿದ್ದಾರಾ? ಹಾಂ. ಬೇಗ ಬಿಟ್ಟಿದ್ದಾರೆ ಲೈಕ್? ಅಂದರೆ ಇದು ಲೇಟ್ ಆಗ್ಬೋದು. ಲೇಟಾಗಿ ಹೋಗ್ಬೋದಾ? ಸರಿ, ಫಸ್ಟ್ ಅವ್ರು ಏನಿರ್ತದೆ ನಿಮಗೆ? ಫಸ್ಟ್ ಮ್ಯಾಕ್ಸ್ ಹಿಂದೆ ಬೇರೆ ಏನಾದರೂ
ಪೀರಿಯಡ್ ಇರ್ತದೆ, ಮತ್ತೆ ಪಿ ಟಿ, ಹ್ಞೂ ಮತ್ತೆ ನಿಲ್ಲು, ಫಸ್ಟಿಗೆ ಮ್ಯಾಥ್ಸ್ ಕ್ಲಾಸಾ? ಹಾ. ಮ್ಯಾಥ್ಸ್ ಕ್ಲಾಸ್ ಆದ ನಂತರ ಪಿ ಟಿಯಾ? ಹಾ, ಹಾಂ, ಮತ್ತೆ ಬ್ರೇಕ್, ಓಕೆ, ಬ್ರೇಕಾ? ಮತ್ತೆ ಇನ್ನೊಂದು ಕಂಪ್ಯೂಟರ್ ಏನಾದರೂ ಬೇರೆ ಕ್ಲಾಸ್ ಇರ್ತದೆ. ಹೌದು, ಇದರಲ್ಲಿ ನಿಂದು ಫೇವ್ರೆಟ್ ಕ್ಲಾಸ್ ಯಾವುದು? ಫೇವರೆಟ್ ಮ್ಯಾಥ್ಸ್ ಮತ್ತೆ ಇದು PT ಯಾ? ಇಂಗ್ಲಿಷ್ ಟು, ಮತ್ತೆ ಇಂಗ್ಲೀಷಾ? ಪಿ ಟಿ ಕ್ಲಾಸಲ್ಲಿ ಏನೆಲ್ಲ ಮಾಡ್ತೀರಾ? ಆಟ ಆಡ್ತೀವಿ. ಹ್ಮ್. ಒಂದು ದಿನ ನಮಗೆ ಸರ್ ಇದು ತುಂಬ ಜಾಸ್ತಿ ಬಸ್ಗೆ ಹಾಕಿದ್ದಾರೆ. ಹ್ಞೂ 21 52 ಮಾಡಿದ್ದಾರೆ. ಹ್ಞೂ ಹಾಗೆ. ಸರಿ, ಏನಾದರೂ ಸಾಂಗ್ ಎಲ್ಲ ಏನಾದರೂ ಹೇಳಲಿಕ್ಕೆ ರೆಡಿ ಇದೆಯಾ? ಸಾಂಗ್ ಹೇಳ್ತೀಯಾ? ನೀನೀಗ ಸಾಂಗ್ ಹಾಡ್ತೀಯ ಅಂತ ಹೇಳಿದೆಲ್ಲ, ಯಾವ ಸಾಂಗ್ ಹೇಳ್ತೀಯಾ? ರಾಮನ ರಾಮನದ? ಓಕೆ, ಹಾಡು. ರಾಮ 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 ನಾಮ ತಾರಕ ರಾಮ ಕೃಷ್ಣ ವಾಸುದೇವ ಭಕ್ತಿ ಭಕ್ತಿದಾಯಕ ಚಾಣಕಿ ಮನೋಹರ ಸರ್ವಲೋಕನಾಯಕ ಶಂಕರಾದ್ಯ ಸೇವ್ಯಮಾನ ಪುಣ್ಯ ನಾಮಕ್ಕೆ ಶಂಕರಾದ್ಯ ಸೇವ್ಯಮಾನ ಪುಣ್ಯ ನಾಮಕ್ಕೆ ರಾಮ 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 ನಾಮ ತಾರಕ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕ ವೀರಶೂರ ವಂದಿತಂ ರಾವಣಾದಿನಾಶಕಂ ಶೂರವಂದಿತಂ ರಾವಣಾದಿನಾಶಕಂ ಆಂಜನೇಯ ಸೇವ್ಯಮಾನ ರಾಜ ಮಂತ್ರಧೂಪಕ ರಾಮ 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 ತಾರಕಂ ರಾಮ ಕೃಷ್ಣ ಭಕ್ತಿ ಮುಕ್ತಿದಾಯಕ. ಓಕೆ, ಒಳ್ಳೆ ಹಾಡಿದ್ಯಾ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ, ನಿನ್ನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ನಾನಂತೂ ಇವನ ಜೊತೆ ಮಾತಾಡಿ ಸಖತ್ ಎಂಜಾಯ್ ಮಾಡಿದೆ. ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಭಾವಿಸ್ತಾ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.